ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ. ಬಹಳ ವಿಶೇಷವಾದ ವ್ಯಕ್ತಿತ್ವದ ಜೊತೆ ಇವತ್ತು ನಾನು ನಿಂತಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶಿ ಪರೀಕ್ಷಾ ಕೈಪಿಡಿ ಅಂತ ಹೇಳಿ ಒಂದು ಪುಸ್ತಕವನ್ನು ಪ್ರೊಫೆಸರ್ ಅಂಬರೀಷ್ ರವರು ಸಂತ ಅಂತೋಣಿ ಪದವಿ ಪೂರ್ವ ಕಾಲೇಜು ಕೆಂಗೇರಿಯಲ್ಲಿ ಸುಮಾರು 8 ವರ್ಷಗಳಿಂದ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವರು ನಮ್ಮ ಕರ್ನಾಟಕದ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಯನ್ನು ನೀವು ಬರೀತಾನೆ ಇರ್ತೀರ. ಆದರೆ ಈ ಪುಸ್ತಕ ಇವರು ಏನು ಬರೆದಿರ್ತಕ್ಕಂಥ ಈ ಪುಸ್ತಕವನ್ನು ನೀವು ಪ್ರತಿಯೊಬ್ಬರು ಖರೀದಿ ಮಾಡಿ ಈ ಪುಸ್ತಕದ ಮಾರ್ಗದರ್ಶನದಲ್ಲಿ ತಾವೇನಾದರೂ ಪರೀಕ್ಷೆಯನ್ನು ಕೈಗೆತ್ತಿಕೊಳ್ಳದೆ ಆದರೆ ಖಚಿತವಾಗಿ ಎಷ್ಟು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ, 100% 100 ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಬಹುದು ಅಂತೇಳಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರೊಫೆಸರ್ ಅಂಬರೀಷ್ ಅವರಿಗೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರ್ತೀನಿ. ಜೊತೆಗೆ ಈ ಕನ್ನಡದ ಮೊದಲ ಅಕ್ಷರ ಏನು ಬರೆದಿದ್ದಾರೆ ಅಂತಂದರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತೇಳಿ ಇಂಥ ಅದ್ಭುತವಾದ ಸಾಹಸವನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಪ್ರೊಫೆಸರ್ ಅಂಬರೀಷ್ ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವರ ಈ ಕೈಗೆತ್ತಿಕೊಂಡಿರ್ತಕ್ಕಂಥ ಕಾರ್ಯ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಭಗವಂತನ ಕೇಳ್ಕೊಳ್ತೀನಿ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಅಂಬರೀಷ್ ಅವರು ನಿಮ್ಗೆ ಒಳ್ಳೆಯದಾಗಲಿ.